ಕಾರ್ಕಳದ ಭವಾನಿ ವೃತ್ತದ ಕಾಮಗಾರಿ ನಡೆಸದೆ ಅರ್ಧದಲ್ಲಿಯೇ ಕಾಮಗಾರಿಯನ್ನ ನಿಲ್ಲಿಸಿ ಅಪಘಾತಗಳ ವಲಯವಾಗಿ ಪರಿಣಮಿಸಿತು. ಈ ಬಗ್ಗೆ ವಿ4 ನ್ಯೂಸ್ನ ಸುದ್ದಿಗೊಂದು ಕಾರ್ಯಕ್ರಮದಲ್ಲಿ ವಿಸ್ತೃತ ಚರ್ಚೆ ನಡೆದಿತ್ತು. ಆ ಬಳಿಕ ಎಚ್ಚೆತ್ತುಕೊಂಡ ಅಧಿಕಾರಿಗಳು ತಾತ್ಕಾಲಿಕವಾಗಿ ವೃತ್ತ ನಿರ್ಮಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಕಾರ್ಕಳದ ರಸ್ತೆ ಅಭಿವೃದ್ಧಿ ಮಾಡುವ ಸಂದರ್ಭದಲ್ಲಿ ಭವಾನಿ ವೃತ್ತವನ್ನ ಕೆಡವಲಾಗಿತ್ತು. ಆ ಬಳಿಕ ವೃತ್ತ ನಿರ್ಮಿಸಲೆಂದೇ ಕೆಂಪು ಕಲ್ಲುಗಳನ್ನು ತಂದು ಹಾಕಲಾಗಿತ್ತು. ಆ ಕಲ್ಲು ರಸ್ತೆಯಲ್ಲೆಲ್ಲ ಹರಡಿ ಅಪಘಾತದ ವಲಯವಾಗಿ ಮಾರ್ಪಟ್ಟಿತ್ತು. ಈ ಬಗ್ಗೆ ವಿ4 ನ್ಯೂಸ್ನ ಸುದ್ದಿಗೊಂದು ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ವಿಸ್ತೃತವಾಗಿ ಚರ್ಚಿಸಲಾಗಿತ್ತು. ಆ ಬಳಿಕ ಎಚ್ಚೆತ್ತ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಭವಾನಿ ಮಿಲ್ ಎದುರಿರುವ ವೃತ್ತಕ್ಕೆ ಕೆಂಪು ಕಲ್ಲಿನ ತಾತ್ಕಾಲಿಕವಾಗಿ ವೃತ್ತವನ್ನು ನಿರ್ಮಿಸಿ ಸುಣ್ಣ ಬಳಿದು ನಾಮಫಲಕವನ್ನು ಅಳವಡಿಸಿ ದಿನಂಪ್ರತಿ ಆಗುವ ಅಪಘಾತಗಳನ್ನು ತಪ್ಪಿಸಿ ಪ್ರಯಾಣಿಕರಿಗೆ ಹಾಗೂ ವಾಹನ ಚಾಲಕರಿಗೆ ಅನುಕೂಲ ಮಾಡಿರುತ್ತಾರೆ. ಇದರಿಂದಲೇ ಸ್ಥಳೀಯರು ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾರೆ. ಆದಷ್ಟು ಬೇಗ ಪೂರ್ಣ ಪ್ರಮಾಣದ ವೃತ್ತವನ್ನು ನಿರ್ಮಿಸಿ ವೃತ್ತಕ್ಕೆ ಹೈಮಾಸ್ಟ್ ದೀಪವನ್ನು ಅಳವಡಿಸಬೇಕೆಂದು ಸ್ಥಳೀಯರ ಬೇಡಿಕೆಯಾಗಿದೆ. ಅದಲ್ಲದೆ ವಿ4 ನ್ಯೂಸ್ ಮಾಧ್ಯಮದ ಮೂಲಕ ಬಹು ಸಮಯದ ಸಮಸ್ಯೆಯನ್ನ ಬಗೆಹರಿಸಿರುವುದಕ್ಕೆ ಮಾಧ್ಯಮಕ್ಕೆ ತುಂಬು ಹೃದಯದ ಕೃತಜ್ಞತೆಯನ್ನ ಸಲ್ಲಿಸಿದ್ದಾರೆ. ನಾವು ಈಗಾಗಲೇ ಸಾಧಾರಣ ಹೋದ ತಿಂಗಳು 21/11/2020 ಈ ನಮ್ಮ ಇಲ್ಲೊಂದು ಕಾಮಗಾರಿ ಆಗಿತ್ತು. ಈ ಕಾಮಗಾರಿ ಅರ್ಧದಲ್ಲೇ ಬಿಟ್ಟು ಅವ್ಯವಸ್ಥೆ ಎಲ್ಲ ಮಾಡಿ ಹೋಗಿದ್ರು. ಯಾಕಂದರೆ ತುಂಬ ಆಕ್ಸಿಡೆಂಟ್ಗಳೆಲ್ಲ ಆಗ್ತಾಯಿತ್ತು. ಈ ಬಗ್ಗೆ ನಾವು 21/11 ವಿ4 ಮೂಲಕ ಒಂದು ವರದಿ ಮನವಿಯೂ ಕೂಡ ಮಾಡಿದ್ದೆವು. ಇದರ ಪ್ರಕಾರ ಈಗ ಸದ್ಯಕ್ಕೆ ಈ ಸಂಬಂಧಪಟ್ಟ ಅಧಿಕಾರಿಗಳು ಸ್ವಲ್ಪ ಇದು ವಿಷಯದ ಬಗ್ಗೆ ಒಂದು ಮನಸ್ಸು ಮಾಡಿ ಈ ನಾಮಫಲಕಗಳನ್ನು ಎಲ್ಲ ಅಳವಡಿಸಿರುತ್ತಾರೆ ಈಗಾಗಲೇ. ಹಾಗಾಗಿ ಸ್ವಲ್ಪ ಮಟ್ಟಿಗೆ ಇಲ್ಲಿ ನಮಗೆ ಆಕ್ಸಿಡೆಂಟ್ ಆಗುವ ಸಂದರ್ಭಗಳು ಸ್ವಲ್ಪ ಕಮ್ಮಿ ಆಗಿದೆ, ಎಲ್ಲ ಕರೆಕ್ಟಾಗಿ ಕಾಣ್ತಾ ಇದೆ. ಆದರೂ ಇನ್ನೂ ಪೂರ್ಣ ಪ್ರಮಾಣದ ಕೆಲಸ ಆಗಲಿಲ್ಲ. ಯಾಕಂದರೆ ಇನ್ನೂ ಇಲ್ಲಿ ಪರ್ಮನೆಂಟಾಗಿ ಸರ್ಕಲ್ ಆಗಬೇಕಾಗಿದೆ. ಹಾಗೂ ಇಲ್ಲಿ ಒಂದು ಹೈಮಾಸ್ಟ್ ದೀಪ ಇತ್ತು, ಅದನ್ನು ಕೂಡ ಅಳವಡಿಸಿ ಒಂದು ಪೂರ್ಣ ಪ್ರಮಾಣದ ಇದು ಕಾಮಗಾರಿ ಕೈಗೊಳ್ಳಬೇಕಂತೇಳಿ ನನ್ನ ವರದಿ. ಹಾಗೂ ಇಷ್ಟು ಆಗಲಿಕ್ಕೆ ಕಾರಣರಾದ ವಿ4 ಅವರಿಗೆ ನಾನು ಈ ಮೂಲಕ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ.